ಯಾಕೆ ಮತ್ತೆ ಫಸ್ಟ್ ಚಾಪ್ಟರ್ ಓದಿರಾನೆ ಸೆಕೆಂಡ್ ಚಾಪ್ಟರ್ ಓದ್ರ ನೀವು? ಸೆಕೆಂಡ್ ಕ್ಯಾಂಟೋಗ ಮಾತಾಜಿ? ಇಲ್ಲ ಮಾತಾಜಿ, ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಸೆಕೆಂಡ್ ಚಾಪ್ಟರ್ ಇಂದ, ಹಾಗಾಗಿ ಅದನ್ನ. ಮತ್ತೆ ನಿಮ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ನಂದು ಬೇಡ ಮಾತಾಜಿ. ಅಲ್ಲ ನಾವ್ ನೋಡ್ತೀವಿ, ಯಾರು ಅಂತ ಗೊತ್ತಾಗುತ್ತೆ. ನೋಡಿಲ್ವಾ? ನೋಡಿಲ್ಲ. ಎಲ್ಲಾರ್ದು ವಾಯ್ಸ್ ಗೊತ್ತಾಗುತ್ತೆ, ಯಾರು ಅಂತ ಗೊತ್ತಾಗಲ್ಲ. ಏನು ಬರ್ತಾ ಇದೆ? ಮಾತಾಜಿ ಲಾಸ್ಟಿಗೆ ತೋರಿಸ್ತೇನೆ ಮಾತಾಜಿ, ಈಗ ಓಪನ್ ಮಾಡಿದೆ. ಆಗ್ಲಿ ಓಕೆ. ಬಂದಿದೆಯಾ ಸ್ಕ್ರೀನ್ ನೋಡಿ? ಬಂದಿದೆ. ಓಕೆ, ಥ್ಯಾಂಕ್ ಯು. ಬಂದಿದೆ. ಸ್ಟಾರ್ಟ್ ಮಾಡೋದ? ಇನ್ನ ಟೈಮ್ ಇದೆಯಾ? ಸ್ಟಾರ್ಟ್ ಮಾಡಿ ಮಾತಾಜಿ, ಇನ್ನ 3 ಗಂಟೆ ಆಯ್ತು. ಇದು ರೆಕಾರ್ಡಿಂಗ್ ಆಗ್ತಿದ್ಯಾ? ಏನಿಲ್ಲಲ್ಲ, ಆಗುತ್ತೆ ಮಾತಾಜಿ. ಮತ್ತೆ ಬರ್ಬೇಕಾ ಅವರು? ರೀನಾ ಮಾತಾಜಿ ಮಾಡಿಲ್ವಾ? ಇಲ್ಲ, ಇನ್ನ ಬಂದಿಲ್ಲ. ರೀನಾ ಮಾತಾಜಿ ಇದ್ದಾರೆ ಮಾತಾಜಿ, ಒಂದು ನಿಮಿಷ. ಬಂದಿದ್ದಾರೆ. ಮಧ್ಯೆ ಸ್ವಲ್ಪ ಗಂಟಲು ಕಿರಿಕಿರಿ ಆಗುತ್ತೆ, ಒಂದ್ ಸಿಪ್ ನೀರ್ ಕುಡಿಬೋದಲ್ವಾ? ಹಾ ಮಾತಾಜಿ, ಯಾಕಂದ್ರೆ ನೆಗಡಿ ಆಗಿದೆ ಗಂಟ್ಲು, ಅದಕ್ಕೆ. ಬಾಟಲ್ ಇಟ್ಕೊಳ್ಳಿ ಮಾತಾಜಿ, ಬಾಟಲ್ ಇಟ್ಕೊಳ್ಳಿ ಪಕ್ಕದಲ್ಲಿ. ಇಟ್ಕೊಂಡಿದ್ದೀನಿ. ರೀನಾ ಮಾತಾಜಿ, ಹರೇ ಕೃಷ್ಣ ನೋಡಿ ಮಾತಾಜಿ. ಲೈವ್ ಬಂತ? ನನಗೆ ಇಲ್ಲಿ ಕಾಣೋದಿಲ್ಲ, ಶೇರಿಂಗ್ ಎಲ್ಲ. ಬಂದಿದೆ ಲೈವ್. ಓಕೆ ಬಂದಿದೆ ಮಾತಾಜಿ, ಸ್ಟಾರ್ಟ್ ಮಾಡಿ ಈಗ. ಹರೇ ಕೃಷ್ಣ. ಇಸ್ಕಾನ್ ಮಂಗಳೂರು ಅವರು ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಆಯೋಜಿಸಿರುವ ಭಾಗವತಂ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಈ ಸಂಸ್ಥೆಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿ ಅವರ ನೇತೃತ್ವದಲ್ಲಿ ಎಲ್ಲಾ ಆನ್ಲೈನ್ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ನಮ್ಮ ಮತ್ತು ನಿಮ್ಮೆಲ್ಲ ಪರವಾಗಿ ಅವರಿಗೆ ವಂದನೆಗಳು. ಶ್ರೀಲ ಪ್ರಭುಪಾದರಿಗೆ ಪ್ರಣಾಮಗಳು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ